5 ವರ್ಷಗಳಿಂದ ಮಂಗಳೂರು ಮಹಾನಗರ ಪಾಲಿಕೆಯ ಬಿಜೆಪಿ ಆಡಳಿತ ನಾಗರಿಕರನ್ನು ದುಸ್ವಪ್ನದಂತೆ ಕಾಡಿದೆ ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ಆರೋಪಿಸಿದ್ದಾರೆ. ಮಂಗಳೂರು ನಗರ ಪೌರ ಸಮಿತಿಯಿಂದ ಲಾಲ್ಬಾಗ್ನ ಪಾಲಿಕೆ ಕಚೇರಿ ಎದುರು 5 ವರ್ಷಗಳ ಬಿಜೆಪಿ ದುರಾಡಳಿತದ ವಿರುದ್ಧ ನಾಗರಿಕ ಆರೋಪ ಪಟ್ಟಿ ಎಂಬ ವಿನೂತನ ಪ್ರತಿಭಟನೆಯಲ್ಲಿ 16 ಪ್ರಮುಖ ಆರೋಪಗಳನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಈ ಹಿಂದೆ ಕಾಂಗ್ರೆಸ್ನ ಭ್ರಷ್ಟಾಚಾರ ಆಡಳಿತ ಮುಂದಿಟ್ಟು ಭ್ರಷ್ಟಾಚಾರ ರಹಿತ ಸ್ವಯಂ ಘೋಷಿತ ಆಸ್ತಿ ತೆರಿಗೆಯಾಗದೆ ಅಭಿವೃದ್ಧಿ ಮಾಡುವುದಾಗಿ ಹೇಳಿತ್ತು. ಆದರೆ ಈವರೆಗಿನ ಅತಿ ಹೆಚ್ಚು ಭ್ರಷ್ಟ ಜನವಿರೋಧಿ ದುರಾಡಳಿತವನ್ನು ಬಿಜೆಪಿ ಈ ಅವಧಿಯಲ್ಲಿ ನಡೆಸಿದೆ. 24 ಗಂಟೆ ನೀರು ಕೊಡುವ ಜಲಸಿರಿ ಯೋಜನೆ ಕಳೆದ 5 ವರ್ಷಗಳಿಂದ ಪೂರ್ಣಗೊಂಡಿಲ್ಲ. ಈ ಯೋಜನೆಯ ಮೂಲಕ ನೀರಿನ ವ್ಯವಸ್ಥೆಯನ್ನೇ ಖಾಸಗೀಕರಣಗೊಳಿಸುವ ಹುನ್ನಾರ ನಡೆಸಲಾಗಿದೆ ಎಂದರು. ಬಿಜೆಪಿಯ ದುರಾಡಳಿತ ಮತ್ತು ಬಿಜೆಪಿಯ ದುರಾಡಳಿತದ ವಿರುದ್ಧ ಮೌನವಾಗಿ ಕೂತು ಅದರ ವಿರುದ್ಧ ಒಂದು ಸೊಲ್ಲತ್ತದ ಕಾಂಗ್ರೆಸ್ ವಿರೋಧ ಪಕ್ಷ ಕಾಂಗ್ರೆಸ್ನ ಮೌನ ಈ ಎರಡನ್ನೂ ಕೂಡ ಜನರ ಮುಂದೆ ಇಟ್ಟು ನಾವು ಜನರನ್ನು ಜಾಗೃತಿಗೊಳಿಸುವ ಮತ್ತು ಜನರ ಮಧ್ಯೆ ಒಂದು ಪರ್ಯಾಯವಾಗಿ ನಾಗರಿಕ ಮಂಗಳೂರು ನಗರ ಪೌರ ಸಮಿತಿಯನ್ನು ಕಟ್ಟುವಂಥ ಒಂದು ಆಲೋಚನೆ ಮಾಡಿದ್ದೇವೆ. ಈ ಪೌರ ಸಮಿತಿಯಲ್ಲಿ ಈಗಾಗಲೇ ಎಡಪಕ್ಷಗಳು, ಆಮ್ ಆದ್ಮಿ ಪಕ್ಷ ಮತ್ತು ದಲಿತ ಸಂಘಟನೆಗಳು, ವಿದ್ಯಾರ್ಥಿ ಯೋಜನಾ ಸಂಘಟನೆಗಳು ಎಲ್ಲರೂ ಕೂಡ ನಮ್ಮ ಜೊತೆ ಸೇರಿದ್ದಾರೆ. ಮತ್ತಷ್ಟು ಸಾಮಾಜಿಕ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ನಮ್ಮ ಈ ಸಮಿತಿಯಲ್ಲಿ ನಮ್ಮ ಜೊತೆ ಸೇರುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಭಾಗಿಯಾಗಿದ್ದಾರೆ. ಮುಂದಕ್ಕೆ ಚುನಾವಣೆ ಬರುವವರೆಗೂ ಕೂಡ ಈ ಆರೋಪ ಪಟ್ಟಿಗೆ ಮತ್ತಷ್ಟು ಆರೋಪಗಳನ್ನು ಸೇರಿಸಿ ಮನೆ ಮನೆಗೆ ತಿರುಗಿ ಬಿಜೆಪಿಯ ಮಾಡಿರುವಂಥ ಭ್ರಷ್ಟಾಚಾರ, ಅನಾಚಾರ, ಧರ್ಮ ಮತ್ತು ಪ್ರಾಮಾಣಿಕತೆಯ ನೆಪ ಮುಖವಾಡವನ್ನು ಇಟ್ಕೊಂಡು ಮಾಡಿದಂಥ ದುರಾಡಳಿತವನ್ನು ನಾವು ವ್ಯವಸ್ಥಿತವಾಗಿ ಜನರ ಮುಂದೆ ತೆಗೆದುಕೊಂಡು ಹೋಗುವಂಥ ಉದ್ದೇಶದಿಂದ ಇವತ್ತು ಈ ಒಂದು ಮೆರವಣಿಗೆಯನ್ನು ಮಾಡಿ ಸಿಟಿಜನ್ ಚಾರ್ಜ್ ಶೀಟ್ ಅನ್ನು ಜನತಾ ನ್ಯಾಯಾಲಯಕ್ಕೆ ಸಲ್ಲಿಸುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಡಿವೈಎಫ್ಐನ ಮುಖಂಡ ಬಿಕೆ ಇಮ್ತಿಯಾಜ್ ಮಾತನಾಡಿ, ಕಳೆದ 5 ವರ್ಷಗಳಿಂದ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಟಿಡಿಆರ್ ಹಗರಣ, ಸ್ಮಾರ್ಟ್ ಸಿಟಿ ಯೋಜನೆಯ ಮೂಲಕ ಸಾವಿರಾರು ಕೋಟಿ ರೂಪಾಯಿ ನುಂಗಿದ್ದು, ಜಲಸಿರಿ ಹಾಗೂ ವಸತಿ ಯೋಜನೆಯನ್ನು ಕಾರ್ಯಗತಗೊಳಿಸದೆ ಜನರಿಗೆ ಮೋಸ ಮಾಡಿದ್ದಾರೆ ಎಂದು ಹೇಳಿದರು. ಬಿಜೆಪಿಯ 2ನೇ ಬಾರಿಯ ನಗರಾಡಳಿತ ಕೊನೆಗೊಳ್ಳುವಂತ ಈ ಸಂದರ್ಭದಲ್ಲಿ, ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಬಿಜೆಪಿ ಜನತೆಗೆ ನೀಡಿದಂತಹ ಭರವಸೆ, ಆ ಭರವಸೆಯನ್ನು ಈಡೇರಿಸುವಲ್ಲಿ ಬಿಜೆಪಿಯ ನಗರಾಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ ಮತ್ತು ಜನರ ಮೇಲೆ ಜನವಿರೋಧಿಯಾದಂತಹ ಆಡಳಿತವನ್ನು ಹೇರಿರ್ತಕ್ಕಂಥದ್ದು ಮತ್ತು ಜನರಿಗೆ ಹೊರೆ ಆಗ್ತಕ್ಕಂಥ ತೆರಿಗೆ ಇರಬಹುದು ಅಥವಾ ಹಗರಣ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಇದೆಲ್ಲವೂ ಕೂಡ ಬಿಜೆಪಿ ಮಂಗಳೂರು ನಗರದ ಜನತೆಗೆ ಮಾಡಿರ್ತಕ್ಕಂಥ ದೊಡ್ಡ ರೀತಿಯ ದ್ರೋಹ, ವಂಚನೆಯನ್ನು ಮಾಡಿದೆ. ಅದರಲ್ಲೂ ಬಡ ಜನತೆಗೆ ಬಿಜೆಪಿ 5 ವರ್ಷದ ನಗರಾಡಳಿತದ ಅವಧಿಯಲ್ಲಿ ಒಬ್ಬ ಬಡವನಿಗೆ ಒಂದು ಮನೆ ನಿವೇಶನವನ್ನು ಕೊಡಿಸಲಿಕ್ಕೆ ಬಿಜೆಪಿ ಆಡಳಿತಕ್ಕೆ ಸಾಧ್ಯ ಆಗಿಲ್ಲ. ಅದೇ ರೀತಿಯಲ್ಲಿ ಅನೇಕ ಕಡೆ ಇವತ್ತು ಮಂಗಳೂರು ನಗರದ ಅನೇಕ ಕಡೆ ಮೂಲಭೂತ ವ್ಯವಸ್ಥೆಗಳನ್ನು ಮಾಡಿಸುವಲ್ಲಿ ವಿಫಲತೆಯನ್ನು ಕಂಡಿದೆ. ಸಿಪಿಎಂ ಮುಖಂಡ ಸುನಿಲ್ ಕುಮಾರ್ ಬಜಾಲ್, ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಬಿ ಶೇಖರ್, ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಮುಖಂಡ ಎಸ್ಎಲ್ ಪಿಂಟೋ, ಆಮ್ ಆದ್ಮಿಯ ವಿಶುಕುಮಾರ್, ಸಿಪಿಎಂ ಯಾದವ ಶೆಟ್ಟಿ, ಜಯಂತಿ ಶೆಟ್ಟಿ, ಸಿಪಿಐ ವಿ ಕುಕ್ಯಾನ್, ಸೀತಾರಾಮ್ ಬೆರಿಂಜಾ, ದಲಿತ ಸಂಘರ್ಷ ಸಮಿತಿಯ ಸದಾಶಿವ, ಸಿಪಿಎಂನ ಜೆ ಬಾಲಕೃಷ್ಣ ಶೆಟ್ಟಿ, ಕಿಶೋರ್ ಅತ್ತಾವರ, ಭಾರತಿ ಬೋಳೂರು, ಜಯಂತಿ ಬಿ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vortex. Invest smart. Invest in Mangaluru.